ಎಲ್ಲೋ ಎಲ್ರಿಗೂ ನಮಸ್ಕಾರ. ಅಂತೂ ಇಂತೂ 8ನೇ ತಾರೀಕುವರೆಗೂ ಕಾಯಿಸಿ ನಿನ್ನೆ ಅಂತೂ ಟೈಟ್ಲ್ ಅನೌನ್ಸ್ಮೆಂಟ್ ಆಗೇ ಆಯಿತು. ಅನೌನ್ಸ್ಮೆಂಟ್ ಆದಮೇಲೆ ಟೈಟ್ಲ್ ನೋಡ್ಕೊಳ್ಳೋದಾದರೆ ಟಾಕ್ಸಿಕ್ಕು ಇದುವರೆಗೂ ಇಂಥ ಟೈಟ್ಲ್ ನಮಗೆ ಇದರಲ್ಲಿ ಇಟ್ಟೇ ಇಲ್ಲ. ಅವರು ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ ಟೈಟ್ಲು. ಈ ಓವರಾಲು ನಾವು ಆ ಟೈಟ್ಲ್ ಗ್ಲಿಮ್ಸೇ ನಿಜ, ಗ್ಲಿಮ್ಸೆಲ್ಲ ನೋಡಾದ್ಮೇಲೆ ಇದೊಂದು ಮಾಫಿಯಾ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುತ್ತೆ ಸಿನಿಮಾ ಅಂತ ಹೇಳ್ಬೋದು. ಗೀತು ಮೋಹನ್ ದಾಸ್ ಅವರಂತೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಸಿನಿಮಾನಲ್ಲಿ. ನಮ್ಮ ಯಶ್ ಬಾಸ್ ಅವರು, ಗೀತು ಮೋಹನ್ ದಾಸ್ ಅವರು ಇಬ್ಬರೂ ಸೇರಿ ಜಾಸ್ತಿ ಕಷ್ಟಪಟ್ಟು ಈ ಪ್ರಾಜೆಕ್ಟ್ನ ಮುಂದೆ ತಳ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು. 1.5 ವರ್ಷ ಆದಮೇಲೆ ಬರ್ತಿರೋ ಸಿನಿಮಾ ಟೈಟ್ಲ್ ಏನಿರ್ಬೋದು ಅಂದರೆ ಕೊನೆಗೂ ಟಾಕ್ಸಿಕ್ ಅಂತ ಅನೌನ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ ಆ ಟೈಟ್ಲ್ ಅನೌನ್ಸ್ಮೆಂಟ್ ಸ್ಟಾರ್ಟಿಂಗಲ್ಲಿ ಆ ಗ್ಲಿಮ್ಸಲ್ಲಿ ನೋಡಿಕೊಂಡ್ರೆ ಜೋಕರ್ದೊಂದು ಇದು ಬರುತ್ತೆ, ಸಖತ್ತಾಗಿದೆ ಮಗೆ ಟೈಟ್ಲ್ ಮೇಕಿಂಗ್ ಅಂತೂ. ಅದಾದಮೇಲೆ ನಮ್ಮ KVN ಪ್ರೊಡಕ್ಷನ್ನು ಕರ್ನಾಟಕದಲ್ಲಿ ಬಾಹುಬಲಿ ಮತ್ತು ತ್ರಿಬಲ್ ಅಂತ ದೊಡ್ಡ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿರುವಂಥ ಸಿನಿಮಾ KVN ಪ್ರೊಡಕ್ಷನ್. ಇವರು ಜೊತೆಗೂಡಿ ಮಾಡ್ತಿದ್ದಾರೆ ಅಂದರೆ ಜಾಸ್ತಿ ದೊಡ್ಡ ಪ್ಲ್ಯಾನಿಂಗಲ್ಲೇ ನಡೀತಿದೆ ಈ ಸಿನಿಮಾ ಅಂತ ಹೇಳ್ಬೋದು. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂತ ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಯಶ್ ಬಾಸ್ ಅವ್ರದ್ದೇ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಕನ್ಫರ್ಮ್ ಗೊತ್ತಿಲ್ಲ, ಐಡಿಯಾ ಇಲ್ಲ. ಅದಾದಮೇಲಂತೂ ಗೀತು ಮೋಹನ್ ದಾಸ್ ಅವರಂತೂ ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಮೇಕಿಂಗ್ ಗುರು ಇದು ಸಖತ್ತಾಗಿದೆ. ಟೈಟ್ಲಂತೂ ಬೇರೆ ಲೆವೆಲ್ ಟೈಟ್ಲು. ಇದಾದ ನಂತರ ನೆಕ್ಸ್ಟು ಯಶ್ ಬಾಸ್ದೊಂದು ಲುಕ್ ಬರುತ್ತೆ ಹಿಂದೆಗಡೆಯಿಂದ. ಈ ಲುಕ್ಕು ಸೈಕು ಗುರು, ಬಾಯಲ್ಲಿ ಸಿಗಾರ್ ಇಟ್ಕೊಂಡು ಗನ್ನೊಂದು ಇಟ್ಕೊಂಡು ಕೈಯಲ್ಲಿ ಸಖತ್ತಾಗಿದೆ. ಈ ಮೇಕ್ ಓವರ್ ನೋಡಿದ್ರೆ ಅಂತೂ KGF ಮೀರಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲುಕ್ ನೋಡಿ ಇವರು ಯಾವ ರೇಂಜಲ್ಲಿ ಕೊಟ್ಟಿದ್ದಾನೆ ಈ ಲುಕ್ಕು ಅಂತಂದರೆ ಸೈಕ್ ಅಂತ ಹೇಳ್ಬೋದು. ಈ ಇದನ್ನು ನೋಡ್ಕೊಂಡಾದ್ಮೇಲೆ ಈ ಪ್ರಾಜೆಕ್ಟ್ ಅಂತೂ KGFನ ಮೀರಿ ಇದ್ದೇ ಇರುತ್ತೆ. ಯಾಕಂದರೆ ಆ ಮೇಕ್ ಓವರು, ಬ್ಯಾಕ್ಗ್ರೌಂಡು ಎಲ್ಲ ಸಖತ್ತಾಗಿದೆ ಗುರು. ಆ ಬ್ಯಾಕ್ಗ್ರೌಂಡಲ್ಲಿ ಅವ್ರದ್ದು ಒಂದು ಆ ಫೇಮ್ನ ನೋಡಿಕೊಂಡು ಬರ್ತಿರೋದಾದರೆ ಹಿಂದೆಗೆ ಟಾಕ್ಸಿಕ್ ಅಂತ ಟೈಟ್ಲ್ ಬರುತ್ತೆ. ಆ ಟೈಟ್ಲಲ್ಲಿ ನೋಡಿಕೊಂಡ್ರೆ ಟೈಟ್ಲ್ ಕೆಳಗಡೆ ನೋಡಿಬೇಕಾರೆ ಈ ಫೇರಿ ಟೇಲ್ ಫಾರ್ ಗ್ರೌಂಡ್ ಅಪ್ಸ್ ಅಂತ ಇದೆ. ಆ ಟಾಕ್ಸಿಕ್ ಅದು ಸಖತ್ತಾಗಿದೆ ಗುರು ನಿಜವಾಗ್ಲೂ. ನೋಡ್ಬೇಕು, ನಾವು ಕಾಯಬೇಕು ಯಾವಾಗ ರಿಲೀಸ್ ಆಗತ್ತಪ್ಪ ಅಂತಂದರೆ. ಅವ್ರು ನೋಡಿದೆ 10/4/2025 ಅಂದರೆ 4ನೇ ತಿಂಗಳಲ್ಲಿ 10ನೇ ತಾರೀಕು 2025ರಲ್ಲಿ ರಿಲೀಸ್ ಡೇಟ್ ಈಗಲೇ ಅನೌನ್ಸ್ ಮಾಡಿದ್ದಾರೆ. ಕಾಯಬೇಕು. ಆ ಟೈಟ್ಲ್ ಅನೌನ್ಸ್ಮೆಂಟ್ ಆಯಿತು ಅನ್ನೋ ಒಂದು ಖುಷಿಯಲ್ಲಿ ಈ 1.5 ವರ್ಷ ಇನ್ನೂ ಕಾಯಬೇಕಲ್ಲ ಅನ್ನೋ ಒಂದು ಟೈಟ್ಲ್ ಅನೌನ್ಸ್ಮೆಂಟ್ ಆಯಿತು ಅಂತ ಇನ್ನೊಂದು ಖುಷಿ. ಆದರೆ 1.5 ವರ್ಷ ಕಾಯಬೇಕಲ್ಲ ಗುರು ಈ ಸಿನಿಮಾಗೆ ಅನ್ನೋದು ಒಂದು ಬೇಜಾರು. ಅದಾದರೆ ಅಂತೂ ಇದು ಹ್ಯೂಜ್ ಹಿಟ್ ಹೊಡೆಯುತ್ತೆ ಗುರು. ಕಾಯ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಯ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ನೆಕ್ಸ್ಟ್